ಸಿಐಡಿ ಪೊಲೀಸ್ ಅಧಿಕಾರಿಯಿಂದ ಜನಕ್ಲೆನ ಮಂಗಿ ಮಂತದ ಬಂಗಾರ ಪದ್ದೆ ರಟ್ಟಾವನ ಗ್ಯಾಂಗ್ ಕುಡ್ಲಗ್ಲ ಕಾರ್ದೇತಂಡ ಒಡಿಪು ಜಿಲ್ಲೆಡ್ಲ ಅನುಭವ ಆತನಿಗೆ ಕುಡ್ಲಡ್ ಬುಧವಾರವರಿಯನ ಮಂಗಿ ಮಂತದಿನ ವರದಿಯಾತಂಡ ಕುಡ್ಲಾ ಕಾಸ್ಟೇಟ್ ಬಿಎಂ ಶಾಲೆದ ಕೈತಲು ಬುಧವಾರ ಕಂಡೆ 11:45 ಅಳೆಕದ ಭಗವಾನ್ ಪನ್ಪನಾರ್ ನಡತೊಂದು ಪೊನಗ ಇರ್ವೇರು ಬೈಕಡ್ ಬತ್ತದ ಹಿಂದಿಡು ಪಾತ್ರೆಡ್ದ ಎಂಕ್ಲು ಸಿಐಡಿ ಪೊಲೀಸರು ಕುಡ್ಲಡ್ ಬಂಗಾರ ದರೋಡೆ ಮಲ್ಪನಕ್ಲು ಉಲ್ಲೇರು ಇರೆನ ಬಂಗಾರನ ಕಟ್ಟದ ಕಿಸಟ್ ತೇಲೆಂದು ಪಂತೇರು ಭಗವಾನ್ ಅವೇನು ಕೆಬಿಕ ಪಾಡಂದೆ ದುಂಬು ಪೊನಗ ಕೂಡ ಒತ್ತಾಯ ಮಲ್ತದಿತ್ತೇರು ಭಗವಾನ್ ಪೋಡಿದು ಮೊಬೈಲ್ ವಾಚ್ ಕಾಸು ಉಂಗಿಲ ಬಂಗಾರದ ಕಂಠಿನ 12 ಕಟ್ಟನಾಗ ಎಂಕ್ಲೆ ಕಟ್ಟುವ ಅಂದ್ ಅರಡ ಕನ್ಕಟ್ಟು ಮಲ್ತದೇರ ಅಕುಲ್ದೆತ್ತೊಂದು ಕೂಡ ಕಟ್ಟದ ಟವೆಲ್ನ ಕೊಡ್ದು ಪದ್ರಾಡಾತೇರ ಭಗವಾನ್ ರೇಗ ಸಂಶಯ ಬತ್ತದ ಟವೆಲ್ ಬುಡ್ಪಾದತುನಗ ಉಂಗಿಲ ಬಕ ಚೈನ್ ತೋಜಂದೆ ಆತಂಡ ಸುಮಾರು 70,000 ರೂಪಾಯಿ ಬಿಲತ ಪದ್ದೈ ಮಾಯ ಆತಂಡ ಒಡಿಪುಡು ಇಂಚಿನ ಒಂಜಿ ಕೂಟ ರಡ್ಡು ಕಟ್ಟಿಟ್ಟು ಇಂಚನೆ ಮಂಗಿ ಮಲ್ತದ ಕುಡ್ಲಗ ಬೈದಿನ ಬಗೆಟ್ ಒಡಿಪು ಪೊಲೀಸರು ಕುಡ್ಲ ಪೊಲೀಸರಿಗೆ ಅಂಗರೆ ಮಾಹಿತಿ ಕೊಡ್ತಿತ್ತರಿಗೆ ಅಪಗನೆ ಪೊಲೀಸರು ಮೈಕೊಡು ಲೆತ್ತು ಪನೊಂದು ನಗರಡು ಜಾಗೃತಿ ಮೂಡಾಂಡಲ ಮೋಸಗಾರ ಕುತಂತ್ರೆಲು ತಂಕ್ಲಿನ ಕಾರ್ಬಾರ್ ತೋಜಾದೇರು. ಸಾರ್ವಜನಿಕರ ಗಮನಕ್ಕೆ ಪೊಲೀಸ್ ಪ್ರಕಟಣೆ. ನಿಮ್ಮ ಗಮನವನ್ನು ಬೇರೆಡೆ ಸೆಳೆದು ನಿಮ್ಮ ಆಭರಣ ಸ್ವತ್ತುಗಳನ್ನು ಲೂಟುವಂಥ ಒಂದು ಟೀಮ್ ಬಂದಿರ್ತದೆ. ಉಡುಪಿ ಹಾಗೂ ಮಂಗಳೂರಲ್ಲಿ ಇನ್ಸಿಡೆಂಟ್ ಆಗಿದೆ. ಅದರಿಂದ ಯಾವುದೇ ಅಪರಿಚಿತ ವ್ಯಕ್ತಿಗಳು ತಮ್ಮ ಬಳಿ ಬಂದು ತಮ್ಮ ದುಡ್ಡು ಕೆಳಗೆ ಬಿದ್ದಿದೆ, ನಿಮ್ಮ ಗಮನವನ್ನು ಬೇರೆಡೆ ಸೆಳೆದು ನಿಮ್ಮ ಪರ್ಸ್, ನಿಮ್ಮ ಜ್ಯುವೆಲರಿ, ನಿಮ್ಮ ಒಡವೆಗಳನ್ನು ಕಿತ್ತುಕೊಂಡು ಹೋಗುವಂಥ ಟೀಮ್ ಬಂದಿರ್ತದೆ. ಅದರಿಂದ ಯಾವುದೇ ಅಪರಿಚಿತ ವ್ಯಕ್ತಿಗಳು ಕಂಡು ಬಂದರೆ ಪೊಲೀಸರಿಗೆ ಕೂಡಲೇ ಮಾಹಿತಿ ಕೊಡತಕ್ಕದ್ದು. ನಾವು ಪೊಲೀಸ್ ಅಧಿಕಾರಿಗಳಂತ ಹೇಳ್ತಾರೆ ಅವರು, ಅಲ್ಲಿ ಗಲಾಟೆ ಆಗಿದೆ, ನಿಮ್ಮ ಆಭರಣಗಳನ್ನೆಲ್ಲ ತೆಗೆದು ಬ್ಯಾಗಲ್ಲಿ ಹಾಕಿ ಕೊಡಿ ಅಂತ ಹೇಳಿ ನಿಮ್ಮನ್ನು ಮೋಸ ಮಾಡುವ ಒಂದು ಟೀಮ್ ಬಂದಿರ್ತದೆ. ಆದ್ದರಿಂದ ಸಾರ್ವಜನಿಕರ ಎಚ್ಚರಿಕೆಯಿಂದ ಯಾವುದೇ ಸಂಶಯ ಇರುವ ವ್ಯಕ್ತಿಗಳು ವಾಹನದ ಬಗ್ಗೆ ಸಂಶಯ ಬಂದರೆ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡತಕ್ಕದ್ದು.